ಪರಾಕ್ರಮ ಗಂಭೀರವ ಇರುವಂತಹ ಸ್ಥಳ ಅಮರೇಂದ್ರ ಅಂತ ಕೇಳಿ ಬಂದಂತಹ ಕಾರ್ಯ ಧರಣಿ ಬಾಲಗ ಕೇಳು ಸುರಪಾಲ ನಾಗದೋಡು ಪರಿಪರಿಯ ಸುಮನಜರ ನೆರವಿಯೋ ನುಡಿದಾಯಿ ತರದಿ ಧರಣಿ ಬಾಲಗ ಕೇಳು ಹೀಗೆಂದು ಶಾಸ್ತ್ರೋಕ್ತಿ ಇದೆ. ಶತಯಾಗ ಪುರಸ್ಸರವಾಗಿ ಈ ವೈವಸ್ವತ ಮನ್ವಂತರಾಧಿಪತ್ಯವನ್ನು ಪುರಂದರ ನಾಮಕನಾದ ನಾನು ಪಡೆದುಕೊಂಡಿದ್ದೇನೆ. ದೇವತೆಗಳೇ, ಇಂದ್ರ ಎಂಬುದು ಪೀಠ, ದೇವೇಂದ್ರ ಎಂಬುವ ಪೀಠಕ್ಕೆ ಕುಳಿತ ಮಾತ್ರಕ್ಕೆ ಎಲ್ಲ ಸಂವತ್ಸರಾಧಿಪತಿ ಆಗುವುದಿಲ್ಲ. ವೈವಸ್ವತ ಮನ್ವಂತರಕ್ಕೆ ನಾನು ಪುರಂದರ ನಾಮಕ. ಎರಡನೆಯ ಪ್ರಜಾಪತಿ ಎನಿಸಿದ ಕಶ್ಯಪ ಬ್ರಹ್ಮರಿಂದ ಆವಿರ್ಭವಿಸಿದ ನಾವುಗಳು ಸದಾಚಾರ ಚಿಂತನೆಯಿಂದ ಮೇಘವಂತ ಪರ್ವತದಲ್ಲಿ 100 ಯಾಗವನ್ನು ಮಾಡಿದಾಗ 100 ಮೂರ್ತಿಗಳರಿದು ಈ ಇಂದ್ರಲೋಕಾಧಿಪತ್ಯವನ್ನು ನಮಗೆ ನ್ಯಾಸವಾಗಿ ಕೊಟ್ಟರು. ಪರಿಪೂರ್ಣವಾದ ಸ್ವಾಯತ್ತೆ ಅಧಿಕಾರ ಅಲ್ಲ, ಲೋಕಪಾಲಕತ್ವ. ವೇದದಲ್ಲಿ ಮಂತ್ರಾಧಿಷ್ಠ ದೇವತೆಯಾಗಿ ಇಂದ್ರ ಎಂಬ ಮನೋ ಇಂದ್ರಿಯಗಳ ಪಾಲಕನಾಗಿ ಲೋಕದಲ್ಲಿ ನಗಳ್ತೆಯನ್ನು ಹೊಂದಿದ್ದೇನೆ. ವರುಣ ಎಂದರೆ ನೀರಲ್ಲ, ಅಗ್ನಿ ಎಂದರೆ ಬೆಂಕಿಯಲ್ಲ, ವಾಯು ಎಂದರೆ ಗಾಳಿಯಲ್ಲ. ವಾಯು ಗಾಳಿಗೆ ಅಧಿಷ್ಠಾತ್ರ ದೇವತೆ ವಾಯು, ಅಗ್ನಿಗೆ ಅಧಿಷ್ಠಾತ್ರ ದೇವತೆ ಅಗ್ನಿ. ಹಾಗೆಯೇ ಕುಬೇರ ಧನಾಧೀಶನಾಗಿದ್ದಾನೆ. ನೀವೆಲ್ಲರೂ ತಿಪ್ಪತಿಗಳೇ ಆಗಿದ್ದರು. ಸಾರ್ವಕಾಲಿಕವಾಗಿ ಇಂದ್ರನ ಲೋಕಾಧಿಪತ್ಯವನ್ನು ಒಪ್ಪಿಕೊಂಡು ನನ್ನನ್ನು ಪರಿಭಾವಿಸುತ್ತಾ ಇದ್ದೀರಿ. ಅವಶ್ಯಂ ಅನುಭಕ್ತವ್ಯಂ ಕೃತಂ ಕರ್ಮ ಶುಭಾಶುಭ. ಯಾವನು ಶುಭಾಚರಣೆಯನ್ನು ಮಾಡುತ್ತಾನೋ ಅದಕ್ಕೆ ತಕ್ಕ ಫಲ ಸಿಗುತ್ತದೆ. ಕಾಲೋಚಿತವೂ ಕರ್ಮೋಚಿತವೂ ಆಗಿ 150 ಯೋಜನ ವಿಸ್ತಾರವುಳ್ಳ ಈ ಸುಕರ್ಮ ಸಭೆಯ ಸಭಾಪ್ರವೇಶವನ್ನು ಮಾಡಿದಾಗ
ಎಲ್ಲ ದಿಕ್ಪಾಲಕರು ಆಯಾಯ ಆಸನದಲ್ಲಿ ಅಸೀನರಾಗಿದ್ದಾರೆ. ಹಾಗಾದ್ರೆ ನಮ್ಮ ಕರ್ತವ್ಯ ಏನು ಅಂತ ಯೋಚಿಸಿದಾಗ ಸದ್ಧರ್ಮಾಚರಣೆ. ಯಾವನು ಧರ್ಮ ಮಾರ್ಗಾವಲಂಬಿಯಾಗುತ್ತಾನೋ ಅವನನ್ನು ಧರ್ಮ ಉತ್ತರಿಸುತ್ತದೆ ಎಂಬುದು ಸತ್ಯವಾದರೂ ಕರ್ತವ್ಯೋ ಹಿ ಪರಮೋ ಧರ್ಮ. ನಮ್ಮ ಕರ್ತವ್ಯ ಏನು? ಕೇವಲ ದೇವಲೋಕದ ಪೀಠವನ್ನೇರಿ ದೇವತೆಗಳಾದ ನಿಮ್ಮಲ್ಲಿ ಮಾತನಾಡಿ ಹಿಂದೆ ನನ್ನ ಬಿಡಾರವನ್ನು ಸೇರುವುದು ನನ್ನ ವ್ಯವಸ್ಥೆ ಅಲ್ಲ. ನಮಗೊಂದು ಕೆಳಗಲೋಕ ಇದೆ, ಪೂರ್ವಲೋಕಾಧಿಪತ್ಯ. ಅಲ್ಲಿ ಯಜ್ಞಯಾಗಾದಿಗಳು ನಡೆದಾಗ ಅದರ ಆವಿರ್ಭಾಗವನ್ನು ನಾವು ಸ್ವೀಕರಿಸುತ್ತೇವೆ. ಅದೆಲ್ಲ ಹೌದು, ಎಲ್ಲ ಸಂತೋಷ. ಸುಮನಾಜರು ಕೇಳಿರಿ ನಳಿನ ನಾಭನಾದಯದಿ ಸುಮನಾಜರು ಕೇಳಿದಿರಿ ನಳಿನಾಭನ ದಯದಿ ಅಮಿತ ದೂರ ಸಂಪದವು ಲಭಿಸಿದುದು ಯಮಗೆ. ಅಮಿತ ದೂರ ಸಂಪದವು ಲಭಿಸಿದುದು ಯಮಗೆ. ಆದರ ಖಳ ಹೃದಯಾದ್ಯ ಮತ್ಸರದಿ ಬಾಧಿ ಬರುವಡಿಗಳಿಗೆ ಹಾದಿಯೇನಿದಗೆ. ಸುಮನಸರು ಕೇಳಿದಿರಿ ನಮ್ಮವರಾದ ದೇವತೆಗಳೇ, ಸರ್ವಲೋಕದಲ್ಲಿಯೂ ವ್ಯಾಪಕನಾಗಿರುವ ಶ್ರೀಮನ್ನಾರಾಯಣನ ಅನುಗ್ರಹವನ್ನು ಅನವರತವು ಪಡೆದವರು ನಾವು. ದೇವತೆಗಳ ಕಣ್ಣೀರನ್ನು ಹರಿಸುವ ಆ ಚಿನ್ಮಯಾತ್ಮಕನಿಂದ ನಾವು ಉದ್ಧಾರ ಆಗಿದ್ದೇವೆ. ಅಣುರೇಳು ದೃಢಕಾಷ್ಟ ಸ್ಥಾವರ ಜಂಗಮದಲ್ಲಿ ವ್ಯಾಪ್ತಿಯನ್ನು ಮೀರಿ ವ್ಯವಹರಿಸಬಲ್ಲ, ವ್ಯಾಪ್ತಿಯಿಂದ ಸೂಕ್ಷ್ಮವು ಸ್ಥೂಲ ಆಗಿ ಕಾಣಿಸಬಲ್ಲ ಆ ಶ್ರೀಮನ್ನಾರಾಯಣ ಕ್ಷೀರಪ್ತಿವಾಸ. ಅವನಿಂದಲಾಗಿ ಕಳೆದು ಹೋದ ಕೆಲವು ಘಟನೆಗಳಲ್ಲಿ ನಾವು ಬದುಕುವಂತಾಯಿತು. ಒಂದು ಮನ್ವಂತರಕ್ಕೆ ಅಮೃತಪಾನ ಮಾಡಿದ ನಾವು ಅಮರರಾದ್ದರಿಂದ ನಮಗೆ ಮರಣಾಧಿಭಾಗವೇ ಇಲ್ಲ. ನಮ್ಮ ಕಣ್ಣು ಮುಚ್ಚುವುದಿಲ್ಲ, ನಮ್ಮ ಮೈ ಬೆವರುವುದಿಲ್ಲ, ನಮಗೆ ಯಾವುದಾದ ತಾಪತ್ರಯ ಬಾಧೆಗಳಿಲ್ಲ. ಆದರೂ ದೊಡ್ಡ ತಾಪತ್ರಯ ಒಂದು. ಏನು ಮಾಡುದು ನಮ್ಮ ಕರ್ತಾರ? ಗ್ರಹಚಾರವನ್ನು ಮೀರಿ ಲೋಕಕ್ಕೆ ಶಾಸನವನ್ನು ವಿಧಿಸುವ ದಿಕ್ಪಾಲಕರಾದರೂ ನಾವು ಪದವಿ ಭ್ರಷ್ಟರಾಗಬೇಕಾದ ಅನಿವಾರ್ಯತೆ ಬರ್ತಾ ಇದೆ. ಕಾರಣ ಏನು? ಛಾಯಾಭಾಗದ ಸಮಸ್ಯೆ ಅಂತ ವಾದವನ್ನು ಮುಂದಿಟ್ಟೆ. ಯಾತುದಾನೋ ಪುಣ್ಯ ಜನ ಆದಿದೈತ್ಯರಾದ ಹಿರಣ್ಯಾಕ್ಷ ಹಿರಣ್ಯಕಶ್ಯಪ ನಮ್ಮ ಹಿರಿಯ ಭಾಗಿಗಳೇ ಹೌದಾಗಿದ್ರು. ಈಗ ಮತ್ತೆ ಮತ್ತೆ ಹುಟ್ಟಿಕೊಂಡ ಉತ್ಪಾತ ಪಿಂಡಗಳು ಅವರ ಬಂಡವಾಳದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ನಾವು ಹಿರಿಯ ಭಾಗಿಗಳು. ದೇವೇಂದ್ರ, ನೀನು ಇಂದ್ರಲೋಕದ ಪೀಠವನ್ನು ಬಿಡು. ಹೇಳುವುದು ಒಬ್ಬೊಬ್ಬ ಅಲ್ಲ, ಒಂದೊಂದು ಯುಗದಲ್ಲಿ ಶುಂಭಾನಿಶುಂಭರಿಂದ ಆರಂಭವಾಗಿ ಕೋಣಲಾದ ಮಹಿಷನಿಂದ ತೊಡಗಿ ಹೇಳುವುದಷ್ಟೇ. ಇಂದ್ರ ನೀನು ಅಪರಾಧ ಮಾಡಿದ್ದಿ, ನೀನು ಯಾವ ಮನ್ನುತ್ತರದ ಇಂದ್ರ ಅಂತ ಕೇಳಿದ್ರೆ, ಆಕ್ಷೇಪ ಅಂತ ಕೇಳಿದ್ರೆ ಉತ್ತರಿಸುವ ಸ್ಥಿತಿಯಲ್ಲಿ ಅವರಿಲ್ಲ. ನಾವು ಪೀಠವನ್ನೇರಿಯಾಗಿದೆ, ಪೀಠದ ಮರ್ಯಾದೆಯನ್ನು ಕಾಪಾಡಬೇಕು. ಈ ಇಂದ್ರಪೀಠದ ಘನತೆಯನ್ನು ಉಳಿಸಬೇಕು ಅಂತಾದ್ರೆ ಮಾಡುವುದೇನು? ಸುಟ್ಟ ಬೀಜ ಮತ್ತಷ್ಟು ಮೊಳಕೆ ಬರುತ್ತದೆ. ಭಯೋತ್ಪಾದನೆ ಇಲ್ಲ ಇಲ್ಲ ಅಂತ ನಾವು ಕಣ್ಣು ಮುಚ್ಚಿ ಕುಳಿತರೂ ಕೂಡ ಅಲ್ಲಲ್ಲಿ ಇಂಥ ರಾಕ್ಷಸರೆಂಬ ಉಗ್ರಗಾಮಿಗಳು ನಮ್ಮ ದೇವಲೋಕದ ಮೇಲೆ ಕಣ್ಣು ಹಾಯಿಸುತ್ತಾ ಇದ್ದಾರೆ. ಸೌಭಾಗ್ಯದ ಮೇಲೆ, ಸಂಪತ್ತಿನ ಮೇಲೆ ಕಣ್ಣೋಟವನ್ನು ಹರಿಸಿ ನಮ್ಮ
ದೊಡ್ಡ ರಾಜ್ಯದರು ಎಲ್ಲಿಯಾದ್ರೂ ನಮ್ಮಲ್ಲಿ ಬಂದ್ರೆ ನಾವು ನೀವು ಜಾಗರೂಕತೆ ಅಂತ ಬೇಕಲ್ಲ. ಏನು ಮಾಡು ಹೋರಾಡಿ ಧರಣಿ ಜಾಗೊಪ್ಪಿಸಿ ಧರಿಸಯ್ಯ ಮನದಿ ಧೈರ್ಯ. ಈ ಹಿಂದೆ ಬಹಳ ಮಂದಿ ಮಾನವರು ಇಲ್ಲಿಗೆ ದಾಳಿಯನ್ನು ಮಾಡಿದ್ದಾರೆ. ಅವರನ್ನು ಶ್ರೀಮೂರ್ತಿಗಳ ಅನುಗ್ರಹದಿಂದ ಸೋಲಿಸಿದ್ದೇವೆ. ಈಗಲೂ ಬಂದರೆ ಸೋಲಿಸುತ್ತೇನೆ. ಬಯಸುತ್ತ ದುರುಳರು ನಾಗಕ್ಕೆ ಬಂದರೆ ಧರಿಯಾದರೆ ನಮಸ್ಕಾರ. ಯುದ್ಧರಂಗದಲ್ಲಿ ಯಾರಾದರೂ ನಮಗೆ ಯುದ್ಧ ಮಾಡಲು ಬಂದರೆ ಅವರನ್ನು ಒದಿಸಿ ಕೊಡುತ್ತೇನೆ. ಕೊಡು. ಬಲು ದೋಷವಂತೆ ನೀವೆಂದ ನುಡಿಗೆ ಬದುತೋಷವಂತೆ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಸಂಗರದೊಳಗೆ ದುರುಳರ ಭಯ ನಮಗೆಳ್ಳಿನಿಲ್ಲ ದುರುಳರ ಭಯ ನಮಗೆಳ್ಳಿನಿಲ್ಲ ನಳಿವನದನ ನಿಜ ದಯದಿ ಸುಳ್ಳಲ್ಲ ಬಲು ತೋಷವಂತೆ ನಾನಿವೆಲ್ಲ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಷ್ಟ ಬರ್ತದೆ ಅಂತ ದುಃಖಿಸುವುದಲ್ಲ ನಾವು. ವಿಪತ್ತಿ ಧೈರ್ಯಂ ಧೈರ್ಯಂ ಸರ್ವತ್ರ ಸಾಧನಂ.
ಪರಿಣಾಮವನ್ನು ಅವತರಿಸಿ ನಾವು ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ರಾತ್ರಿ ಆಯಿತು ಅಂತ ಅತ್ತ ಕುಳಿತರೆ ಮಾಡದೇ ಇದ್ದರೆ ಸೂರ್ಯೋದಯ ನಾವು ಕಾಣುವುದಿಲ್ಲ. ನಾವು ಭೌತಿಕವಾಗಿ ಶ್ರೇಷ್ಠರು, ಯಾಕೆಂದ್ರೆ ವರಾನುಗ್ರಹ ಸಂಪನ್ನರು. ನಾವು ಕಷ್ಟವನ್ನು ಆಕ್ರಮಿಸುವುದಲ್ಲ, ಆಹ್ವಾನಿಸುವುದಲ್ಲ, ಬಂದದ್ದನ್ನು ಎದುರಿಸುವುದಕ್ಕೆ ನಾವು ಸರ್ವಸನ್ನದ್ಧರಾಗಬೇಕು. ಬೆಂಕಿ ಬಿದ್ದ ಮೇಲೆ ನೀರು ಹಾಕುವುದಲ್ಲವಲ್ಲ, ಬೆಂಕಿ ಬೀರುವಂತಹ ಅಪಾಯವನ್ನು ಒಂದಾಗಿ ತಿಳಿದು ಅದಕ್ಕೆ ತಕ್ಕಂತಹ ಕಟ್ಟುಪಾಡನ್ನು ಮಾಡುವುದು. ನಮಗೆ ಕಟ್ಟುಪಾಡು ಇರುವುದು ಯಾರು? ಭಗವಾನ್ ವಾಸುದೇವ ಶ್ರೀಮನ್ನಾರಾಯಣನ ಅನುಗ್ರಹದಿಂದ, ಅವನ ಬೇಲಿ ಅಂದ್ರೆ ರಕ್ಷಣೆಯಿಂದ ನಾವು ಸುಖವಾಗಿ ಇದ್ದೇವೆ. ಫಲರ ಬಾಧೆ ಇದ್ದದ್ದೇ, ಅದನ್ನು ಬದಲಾಯಿಸುವುದಕ್ಕಾಗುವುದಿಲ್ಲ. ಹಾಗೆಂತ ಬಂದುದಾದರೆ ಶ್ರೀಮನ್ನಾರಾಯಣನ ಅನುಗ್ರಹದಿಂದ ಬರ್ತಿಲರಾದ ನಾವು ಬಡಿದೋಡಿಸ್ತೇವೆ ಎಂಬಲ್ಲಿಗೆ ಮುಂದಿನ ಸಭೆಯನ್ನು ಮುಗಿಸಿ ನಮ್ಮ ಮನೆಯನ್ನು ಸೇರಿಕೊಳ್ಳೋಣ.